ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಸಂಸದ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನದ ಹಾಗೂ ಶಾಸಕ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ದ್ವಿತೀಯ ವರ್ಷದ ಕುಡ್ಲದ ಪಿಲಿಪರ್ಬ 2023ರ ಚಪ್ರ ಮುಹೂರ್ತ ಕಾರ್ಯಕ್ರಮವು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಭಾನುವಾರ ಮುಂಜಾನೆ ಜರುಗಿತು। ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಕರಾವಳಿ ಭಾಗದಲ್ಲಿ ದಸರಾ ಎಂದರೆ ಅಲ್ಲಿ ಹುಲಿವೇಷ ಇದ್ದೇ ಇರ್ತದೆ। ಈಗ ಈ ಕಲೆ ಕರಾವಳಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಜನಪ್ರಿಯತೆ ಪಡೆದುಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ। ಈ ಜನಪ್ರಿಯತೆ ಜೊತೆಗೆ ಈ ಕಲೆಗೆ ಇನ್ನಷ್ಟು ಮೆರುಗು ನೀಡುವ ನಿಟ್ಟಿನಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಅದೇ ಅಕ್ಟೋಬರ್ 21 ಶನಿವಾರದಂದು ನಡೆಯಲಿರುವ ದ್ವಿತೀಯ ವರ್ಷದ ಪಿಲಿಪರ್ಬವು ತುಳುನಾಡಿನ ಗತವೈಭವದ ಪರಂಪರೆಯನ್ನ ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದೆ। ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲ 15 ಹುಲಿವೇಷ ತಂಡಗಳಿಗೂ ಶುಭ ಹಾರೈಕೆಗಳು ಹಾಗೂ ಹುಲಿವೇಷ ತಂಡಗಳನ್ನು ಪ್ರೋತ್ಸಾಹಿಸಲು ಆಗಮಿಸುವ ಎಲ್ಲರಿಗೂ ಸುಸ್ವಾಗತ। ಒಟ್ಟಾರೆಯಾಗಿ ಕಾರ್ಯಕ್ರಮವು ಅಭೂತಪೂರ್ವ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು। ಈ ಸಂದರ್ಭ ಮೇಯರ್ ಸುಧೀರ್ ಶೆಟ್ಟಿ ಕಣೂರು, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗಿರಿಧರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು। ಈ ಸೇವೆ ಇದು ಪೂರ ಮಲ್ಕೊಡುಂದ ಒರಿಯರ್ದು ಸಾಧ್ಯ ಇದ್ದೀವಿ 10 ಜನ ಸೇರುವುದು ಆ 10 ಜನ ಸೇರುವುದು ಅಂದಲ್ಲ ಮಹಾಸೇರೆಗಳು ಆಯ್ಕೆ ಮಾಡಿದ್ರು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಇದರ ವತಿಯಿಂದ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬಹಳ ಯಶಸ್ವಿಯಾದಂಥ ಪಿಲಿಪರ್ಬದ ಚಪ್ಪರ ಮುಹೂರ್ತದ ಶುಭ ಸಂದರ್ಭದಲ್ಲಿ ನಾವು ಸೇರಿಕೊಂಡಿದ್ದೇವೆ। ಈ ಜಿಲ್ಲೆಯ ಗೌರವಾನ್ವಿತ ಸಂಸದರ ವಿಶೇಷವಾದಂಥ ಸಹಕಾರದೊಂದಿಗೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂಥ ಗೌರವಾನ್ವಿತ ಗಿರಿಧರ್ ಶೆಟ್ಟಿ ಅವರು, ಅದೇ ರೀತಿ ಗೌರವಾನ್ವಿತ ಮಂಗಳೂರಿನ ಪ್ರಥಮ ಪ್ರಜೆ ಆದರಣೀಯ ಸುಧೀರ್ ಶೆಟ್ಟಿ ಅವರು, ಈ ಒಂದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಾಜಿ ಮೇಯರ್ ಆಗಿರುವಂತಹ ದಿವಾಕರ್ ಪಾಂಡೇಶ್ವರ್ ಅವರು, ಗೌರವಾನ್ವಿತ ಉದಯ್ ಪೂಜಾರಿ ಅವರು, ಲಲಿತ್ ಮೆಂಡನ್ ಅವರು, ಅದೇ ರೀತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಭರತ್ ಸೂಟ್ರಪೇಟೆ ಅವರು, ಅಶ್ವಿತ್ ಕೊಟ್ಟಾರಿ ಅವರು, ಜಗದೀಶ್ ಕದ್ರಿ ಅವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ। ವೈದಿಕ ವಿಧಿವಿಧಾನ ಪ್ರಕಾರ ಬಹಳ ವಿಶೇಷವಾದಂಥ ಪ್ರಾರ್ಥನೆ, ಈ ತಾಯಿ ಭೂಮಿಯ ಪೂಜೆಯನ್ನು ಮಾಡ್ತಾ ಇಲ್ಲಿ ನಡೆಯುವಂಥ ಏನು ಪಿಲಿಪರ್ಬದ ವಿಶೇಷವಾದಂಥ ಏನು ಕಾಂಪಿಟಿಷನ್ ಇದೆ, ಈ ಸ್ಪರ್ಧೆ ಇದೆ, ಇದು ಯಶಸ್ವಿ ಆಗಬೇಕು। ಬರುವಂಥ ಎಲ್ಲ ತಂಡದವರು ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ಈ ವೇದಿಕೆ ಮುಖಾಂತರ ತೋರಿಸುವಂಥದ್ದಾಗಬೇಕು। ಅದರ ಮುಖಾಂತರ ಈ ತುಳುನಾಡಿನ ಸಾಂಸ್ಕೃತಿಕ ವಿಶೇಷವಾದಂಥ ಕೊಡುಗೆ ಇಡೀ ರಾಜ್ಯ, ಇಡೀ